ರಿಸರ್ವಾಯರ್ ರೈಟ್. ಸೊ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಉಂಟು ನೋಡಿ. ಮಾನ್ಸೂನ್ ಸೀಸನ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. 50 rupees ಇಷ್ಟಲ್ಲಿ 50 ಇಷ್ಟು ಕಾಸ್ಟ್ಲಿನಾ? ಹಾರಂಗಿ ಡ್ಯಾಮ್ ಎದುರುಗಡೆ ನಿಂತಿದ್ದೀವಿ. ಸೊ ದಿಸ್ ಇಸ್ ದ ಹಲೋ, ಇವತ್ತಿನ ನಮ್ಮ 2ನೇ ದಿನದ ಕೂರ್ಗ್ ಟ್ರಿಪ್ ಅಲ್ಲಿ ಇವತ್ತು ಹಾರಂಗಿ ಡ್ಯಾಮಿಗೆ ಬಂದಿದ್ದೀವಿ. ಸೊ ಹಾಗೆ ದಿಸ್ ಇಸ್ ದ ಎಂಟ್ರೆನ್ಸ್. ಬಟ್ ಸರ್ ಆಯನ ಸೊ ಇವಾಗ ನಿಶ್ಚಿತ ಬೇಕಾಗತ್ತ. ಸೊ ಹಾಗೆ ಗೊತ್ತಿಲ್ಲ ಒಳಗಡೆ ಏನೇನು ಹೇಗೆ ಅಂತ ಹೇಳಿ. ರೈಲ್ವೆ ಸ್ಟೇಷನ್ ಇವಾಗ ನೋಡೋಣ ಒಳಗೆ ಹೇಗಿರ್ತದೆ ಎಂಟ್ರೆನ್ಸ್. ಸೊ ಹಾಗೆ ಫಸ್ಟ್ ಇಲ್ಲಿ ಟಿಕೆಟ್ ತಗೊಳ್ಬೇಕು. ಅಂಡ್ ದಿಸ್ ಇಸ್ ದ ಟಿಕೆಟ್ ಕೌಂಟರ್. ಯಾರಿಲ್ವಾ? ಟಿಕೆಟ್ ಕೌಂಟರ್ ಅಲ್ಲಿ ಹಾಕಿದ್ದಾರೆ. ಅಡಲ್ಟ್ಸ್ 10, ಚಿಲ್ಡ್ರನ್ 5 rupees ಅಂಡ್ ಕ್ಯಾಮರಾ 50 rupees ಅಂತ ಹಾಕಿದ್ದಾರೆ. ಯಾರು ಕಾಣಿಸ್ತಾ ಇಲ್ಲ. ಸೊ ಇಲ್ಲೆಲ್ಲ ಶಾಪ್ಸ್ ಎಲ್ಲ ಉಂಟು. ಶಾಪ್ಸ್ ಎಲ್ಲ ಇನ್ನು ಓಪನ್ ಆಗ್ಬೇಕಷ್ಟೇ. ಇಷ್ಟು ಕಾಯ್ತಾ ಇದ್ದಾರೆ ಹಾರಂಗಿ ಡ್ಯಾಮ್ಗೆ ಹೋಗ್ಲಿಕ್ಕೆ. ಹಾರಂಗಿ. ಸೊ ಇಲ್ಲಿ ನೋಡ್ಬೋದು ಬ್ಯೂಟಿಫುಲ್ ಆದಂತ ಒಂದು ಗಾರ್ಡನ್ ಮಾಡಿದ್ದಾರೆ ಎರಡೂ ಕಡೆ. ಪಕ್ಕದಲ್ಲಿ ಹಾರಂಗಿ ಡ್ಯಾಮ್ ಪಕ್ಕದಲ್ಲಿ. ಸೊ ವಿಡಿಯೋ ಮಾಡ್ತಾ ಇದ್ದೇನೆ. ಇವನ್ ತುಂಬಾ ಚೆನ್ನಾಗಿದೆ ವೆದರ್. ಸೊ ಕೂಲ್ ವೆದರ್ ಅಂಡ್ ರೊಮ್ಯಾಂಟಿಕ್ ವೆದರ್ ಆಲ್ಸೋ. ಸೊ ವಿ ಆರ್ ಜಸ್ಟ್ ಹ್ಯಾವಿಂಗ್ ಫನ್. ಡ್ಯಾಮಿಂದ ಇವಾಗ ಚಿಕ್ಲಿಹೊಳೆ ರಿಸರ್ವಾಯರ್ಗೆ ಬಂದಿದ್ದೀವಿ. ಸೊ ಜೋರಾಗಿ ಮಳೆ ಬರ್ತಾ ಉಂಟು. ಸೊ ಹಾಗೆ ಕೊಡೆ ಹಿಡ್ಕೊಂಡಿದ್ದೀವಿ. ಆ್ಯಂಡ್ ನಂದ್ರಗ್ಲೇ ಇಲ್ಲ, ಸ್ವಲ್ಪ ಸೇಫರ್ ಸೈಡ್ ಉಂಟು. ಸೊ ಹಾಗೆ ಈಗ ಚಿಕ್ಲಿಹೊಳೆ ರಿಸರ್ವ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೇವೆ. ಇವನ್ ನೀರು ಅಷ್ಟೊಂದು ತುಂಬಿಲ್ಲ ಆ್ಯಕ್ಚುಲಿ. ಸ್ವಲ್ಪ ನೀರುಂಟು, ಇಳಿಲಿಕ್ಕೆಲ್ಲ ಇಲ್ಲ. ಸೊ ಒಮ್ಮೆ ವ್ಯೂವೆಲ್ಲ ನೋಡ್ಬೋದು, ಚೆನ್ನಾಗಿದೆ ನೇಚರು. ಎಸ್, ನೋಡುವ. ಸೊ ಇದೇ ಚಿಕ್ಲಿಹೊಳೆ ರಿಸರ್ವಾಯರ್ ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲಿ ಒಂದು ದನ ಮೇಯ್ತಾ ಉಂಟು. ಇದೆಲ್ಲ ಅದ್ರದ್ದು ಸೀನರಿ. ಈ ಕಡೆ ಮಾತ್ರ ಸ್ವಲ್ಪ ನನಗೆ ಕೂಡ ಹಿಡಿಯುವುದಿಲ್ಲವಾ? ನಾನು botanical garden कुछ ऐसा रहेगा. I'll go like this. Oh no, it's not safe. Yes. So ಇದು ಚಿಕ್ಲಿಹೊಳೆ ರಿಸರ್ವಾಯರ್. ಸೊ ಹೇಗೆ ಕಾಣ್ತಾ ಉಂಟು ನೋಡಿ.
ವಿಶೇಷವೇ ನಮ್ಮ ಬ್ಯಾಕ್ ಸೈಡ್ ಕಾಣ್ತಿರೋಂಥದ್ದು ಚಿಕ್ಕಹೊಳೆ ರಿಸರ್ವಾಯರ್ ರೈಟ್. ಸೊ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಉಂಟು ನೋಡಿ, ಮಾನ್ಸೂನ್ ಸೀಸನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹಾಗೆ ಚಿಕ್ಕಹೊಳೆ ರಿಸರ್ವ್ ಮುಗಿಸ್ಕೊಂಡು ಸೊ ಇವಾಗ ಕಾರ್ ಒಳಗೆ ಬಂದು ಕೂತ್ಕೊಂಡಿದ್ದೀವಿ. ಸೊ ಹೊರಗಡೆ ತುಂಬ ಮಳೆ ಬರ್ತಾ ಉಂಟು. ಹಾಗೆ ಇವಾಗ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂತಾ ಇದ್ದೀವಿ. ಸೊ ಇದು ಕೇಕ್ ಲಾಸ್ಟ್ ಟೈಮ್ ಉಡುಪಿ ಡಿಮಾರ್ಟಿಗೆ ಹೋದಾಗ ತೊಗೊಂಡಿದ್ದು. ಆ್ಯಂಡ್ ರಾಗಿ ಚಕ್ಲಿ ಕೂಡ ಉಂಟು. ಸೊ ಟೇಸ್ಟ್ ಇಲ್ಲಿ ನೋಡ್ಬೋದು, ಚೆನ್ನಾಗಿದೆ. ಎಲ್ಲಿಗೆ ನೆಕ್ಸ್ಟ್ ನೆಕ್ಸ್ಟ್ ಎಲ್ಲಿಗೆ ನೆಕ್ಸ್ಟ್ ಎಲ್ಲಿಗೆ ಅಂತ ನೋಡೋಣ ಈಗ.